ಎಂತ ಮಾಡಿದ ನೀನು? ಎಂತ ಮಾಡ್ತಿದ್ದದ್ದು ನಾಟಕ? ಹಾಯ್ ಗರ್ಲ್ಸ್, ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತಿನ ವಿಡಿಯೋ ಏನಂತ ಹೇಳಿದರೆ, ಕನ್ನಡದಲ್ಲಿ ವ್ಲಾಗ್ ಮಾಡ್ತಿದ್ದೇನೆ. ಫಸ್ಟ್ ಟೈಮ್ ನನ್ನ ಚಾನಲಲ್ಲಿ ಕನ್ನಡದಲ್ಲಿ ವ್ಲಾಗ್ ಮಾಡಿದ್ದು. ಈ ವ್ಲಾಗಲ್ಲಿ ಕನ್ನಡ ಮಾತಾಡೋದು. ನನ್ನ ಮಗನೊಟ್ಟಿಗೆ ಸಹ ನಾನು ಕನ್ನಡ ಮಾತಾಡ್ತೇನೆ. ನನ್ನ ಡೈಲಿ ರೂಟೀನ್ ತೋರಿಸ್ತೇನೆ ಹೇಗೆ ಉಂಟು ಅಂತೇಳಿ. ನನ್ನ ಮಗನ ಎಂತ ಮಾಡ್ತಿದ್ದಾನಂತ. ಎಂತ ಆಡಿದ ನೀನು? ಅವನಿಗೆ ಸ್ವಲ್ಪ ಕನ್ನಡ ಅರ್ಥ ಆಗೋದು ಕಮ್ಮಿ, ಅಂದರೆ ತುಳುವಲ್ಲಿ ಜಾಸ್ತಿ ಮಾತಾಡಿ ನೋಡಿ, ಇನ್ನೇ ಬರ್ತದೆ ಕರೆಯುವಾಗ. ಅಮ್ಮ ಕರೀಲಿಕ್ಕೆ ಆಗುದಿಲ್ಲ ಉದಾಸೀನ. ಅಮ್ಮ ಕರೆಯೋದು ಹೇಗೆ ಗೊತ್ತಿತ್ತು? ಅಮ್ಮ ಕರೀರಿ ಬಾಬಾ, ಅಮ್ಮ ಕರೀರಿ. ಅಮ್ಮ ಕರೀರಿ, ಅಮ್ಮ ಹೇಳಿ. ಅಮ್ಮ ಅಮ್ಮ ಮಾಡ್ತಾನೆ. ಏನ ಗುರಾಯಿಸಿದೆ ವಾಸನೆ ಬರಿದಿಲ್ಲ, ಅದು ಚುಲ್ಲದ್ದಲ್ಲ ಅದು. ಸೊ ಬೆಳಿಗ್ಗೆ ಎದ್ದು ಅನ್ನ ಬಿಸಿ ಮಾಡಿದೆ, ಆಮೇಲೆ ಹೊರಗೆ ಅಂಗಳ ಗುಡಿಸಿ ನೀರು ಹಾಕಿ ಒಂದು ಸ್ವಲ್ಪ ಕ್ಲೀನ್ ಮಾಡಿದ್ದೆ. ಇನ್ನು ಈಗ ಇವತ್ತು ದೋಸೆ ಮಾಡಲಿಕ್ಕೆ ಉಂಟು. ದೋಸೆ ಮಾಡಬೇಕು ಅಂತ ನೋಡೋದು, ಪದಾರ್ಥ ಮಾಡಲಿಕ್ಕೆ ಉಂಟು. ಸೊ ಅದಕ್ಕಿಂತ ಮೊದಲು ಇಲ್ಲಿ ಈಗ ಕ್ಲೀನ್ ಚಾಪೆಲ್ಲ ತೆಗೆದು ದಾದಿ ಬರ್ತೇನೆ, ಇಲ್ಲೆಲ್ಲ ಕ್ಲೀನ್ ಮಾಡಿ ಗುಡಿಸಬೇಕು. ಆಮೇಲೆ ಅವನಿಗೆ ಬ್ರಷ್ ಮಾಡಿ ನಂತರ ಕೈಯಲ್ಲಿ ಹೇಗೆ ತಿಕ್ಕೋದು ಅದು ಮಾಡಿ ಅವನಿಗೆ ಊಟ ಕೊಟ್ಟು, ಈಗ ಊಟ ಕೊಡೋದು. ಆ ಪದಾರ್ಥ ಏನಿಲ್ಲ, ಪದಾರ್ಥ ಮಾಡಬೇಕಷ್ಟೀಗ. ಸೊ ಫಸ್ಟಿಗೆ ನಾನು ಕ್ಲೀನ್ ಮಾಡಿ ಅವನಿಗೆ ವಾಶ್ರೂಮ್ ಕರ್ಕೊಂಡು ಹೋಗಿ ಆಮೇಲೆ ಅವನಿಗೆ ಊಟ ಕೊಟ್ಟು, ಆಮೇಲೆ ನೆಕ್ಸ್ಟ್ ಎಂತ ಕೆಲಸ ಉಂಟು ನಾನು ಮಾಡ್ತೇನೆ. ಬಟ್ಟೆ ಒಗಿಲಿಕ್ಕೆ ಉಂಟು. ಬಟ್ಟೆ ಒಗೆಯುವಾಗ ನಾನು ವ್ಲಾಗ್ ಮಾಡೋದಿಲ್ಲ, ಸೊ ಮತ್ತೆ ವ್ಲಾಗ್ ಮಾಡ್ತೇನೆ. ಸ್ಟೇ ಟ್ಯೂನ್. ಸೊ ಫಸ್ಟ್ ಟ್ರೈ ನನ್ನ ಚಾನಲಲ್ಲಿ ಕನ್ನಡದಲ್ಲಿ ಮಾತಾಡೋದು. ಯಾವ ಜಾತಿಯವರು ಜಾಸ್ತಿ ಹೀಗೆ ಮಾತಾಡ್ತಾರೆ ಹೇಳಿ. ಆಲ್ರೆಡಿ ನಾನು ಹೇಳಿದ್ದೇನೆ ನಂದು ಯಾವುದು ಕ್ಯಾಸ್ಟ್ ಅಂತೇಳಿ. ಸೊ ಹಾಲು ತಂದೆ, ಹಾಲು ಬಿಸಿ ಮಾಡಲಿಕ್ಕೆ ಇಟ್ಟೆ, ಮತ್ತು ಅಕ್ಕಿ ತಂದಿದ್ದೆ ದೋಸೆಗೆ ನೆನೆ ಹಾಕಲಿಕ್ಕೆ. ಸೊ ಅದನ್ನು ತೊಳೆದು ಅದರದ್ದು ನೆಕ್ಸ್ಟ್ ಇದ್ದು ತೊಳೆದದ್ದು ನೀರನ್ನು ನಾನು ತೆಗೆದಿಟ್ಟೆ, ಯಾಕೆಂದರೆ ಮುಖಕ್ಕೆ. ಏನು ಎಂತ ಆಡ್ತಿದ್ದ ನೀನು? ಬಾಲೆ ಎಲ್ಲಿಂಟು? ಅಡಿಯಲ್ಲಿ ಉಂಟಾ? ತೆಗಿಬೇಕಾ? ಬರ್ತೇನೆ ನಿಲ್ಲೋ, ನಾನು ಬ್ರಷ್ ಮಾಡಿ ಬರಬೇಕಾ? ಇದ್ದದ ಬಾಲಲ್ಲಿ ಆಡು, ಹೋಗು. ಇದ್ದು ಬಾಲಲ್ಲಿ ಆಡಿ ಹೋಗಿ. ಅದು ಬೇಕಾ? ಬಂದೆ, ಬ್ರಷ್ ಮಾಡಿ ಬರ್ತೇನೆ. ನಿಮ್ದಾಯ್ತಲ್ಲ ಬ್ರಷ್, ನಾ ಮಾಡಿ ಬರಬೇಕಾ? ನಿಮ್ಮದು ಬ್ರಷ್ ಮಾಡಿ ಆಯ್ತಲ್ಲ. ನಾನು ಹಸಿವಾಗ್ತದೆ ನನಗೆ. ನಿಮಗೆ ಹಸಿವಾಗ್ತಾ ಉಂಟಲ್ಲ, ನಿಮಗೆ ಹಂಗೆ ಕೊಡ್ತೇನೆ ಫಸ್ಟಿಗೆ. ಬಂದೆ. ಮುಖ ತೊಳಿಲಿಕ್ಕೆ ಹಾಕ್ಬೋದಲ್ಲ, ಚಂದ ಆಗ್ತದೆ ಅದು ಮುಖ ತೊಳಿಲಿಕ್ಕೆ. ಆ ನೀರಲ್ಲಿ ಒಳ್ಳೆಯದು, ಹೆಲ್ದಿ, ಅದು ಗ್ಲೋ ಬರ್ತದೆ ಅದರಿಂದ. ಮುಖ ಖಾಲಿ ಉಂಟು. ನಾನು ರೈಸ್ ಉಂಟಲ್ಲ, ರೈಸ್ ಇದ್ದು ನೀರನ್ನು ಮುಖಕ್ಕೆ ಹಾಕಿಕೊಂಡೆ. ಈಗ ಊಟ ಮಾಡ್ತಿದ್ದಾನೆ ಪೊಂಕುಡ್ಡೋಮ. ಬಿಟ್ಟು ಅವನಾಗಿ ಊಟ ಮಾಡ್ತಾನೆ ಹೇಳಿದ್ದೆ, ಅದಕ್ಕೆ ಅವನಿಗೆ ಬಿಟ್ಟು ಊಟ ಮಾಡಲಿಕ್ಕೆ. ಸೊ ಈಗ ನನಗೆ ಜೋರು ಹಸಿವಾಗ್ತುಂಟು. ಅಕ್ಕಿಯನ್ನು ನೀರಲ್ಲಿ ಹಾಕಿದೆ ದೋಸೆ ಮಾಡಲಿಕ್ಕೆ,
ಮತ್ತು ಬಟಾಣಿ ಸಹ ಬಿಸಿ ನೀರಲ್ಲಿ ಹಾಕಿದೆ. ಅದು ಬಿಸಿ ನೀರಲ್ಲಿ ಹಾಕಿದರೆ ಬೇಗ ಇದಾಗ್ತದೆ, ಅಂದರೆ ಅದು ಮತ್ತೆ ತೋರಿಸ್ತೀನಿ ಹೇಗೆ ಆಗ್ತದೆ ಅಂತೇಳಿ. ಅಂದರೆ ಎಲ್ಲಾದರೂ ಒಂದು ನೈಟ್ ಬಿಡಬೇಕಲ್ಲ, ಅದು ಸಣ್ಣದಿರುವ ಬಟಾಣಿ ದೊಡ್ಡದಾಗಲಿಕ್ಕೆ. ಇದು ಹಾಗೆಲ್ಲ ಬಿಸಿ ನೀರಿಗೆ ಹಾಕಿದರೆ ಬೇಗ ಆಗ್ತದೆ ಅಂತೇಳಿ. ಫಸ್ಟ್ ನಾನು ಊಟ ಮಾಡಿ ಮತ್ತು ಬಟ್ಟೆ ಒಗೆದು ಬರಬೇಕು, ಆಮೇಲೆ ಪದಾರ್ಥ ಮಾಡಬೇಕು, ಆಮೇಲೆ ದೋಸೆ ಸಹ ಮಾಡಬೇಕು, ರಪ್ಪ ರಪ್ಪ ಮಾಡಬೇಕು. ಅಂದರೆ ನಿನ್ನೆ ದೋಸೆ ಮಾಡಿದ್ದೆ, ಅದು ಬ್ಯಾಟರ್ ಅಷ್ಟು ಕರೆಕ್ಟ್ ಬರಲಿಲ್ಲ ನನಗೆ. ನೀರು ದೋಸೆದಾದರೆ ಓ ಹಾಂ ಹಾಂ ಮಾಡ್ಬೋದು, ಮಾಡಿ 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 ನೀವಾಗೆ ಮಾಡಿ. ಗುಡ್ಡು ಬಾಬಾ ನೀವು, ಗುಡ್ಡ ಬಾಬಾನೇ ನೀವು. ಸೊ ಅವರಾಗಿ ಊಟ ಮಾಡೋದಾದ್ರೆ ಮಾಡಲಿ, ಅವರಿಗೆ ತಡಿಬಾರ್ದು, ನಾನು ಕೊಡ್ತೇನೆ ಅಂತೇಳಿ. ಅದಕ್ಕೆ ಅವನಿಗೆ ಬಿಟ್ಟು ಊಟ ಮಾಡಲಿಕ್ಕೆ ಎಷ್ಟಾಗ್ತದೆ ಅಷ್ಟು ಮಾಡಲಿ, ಆಮೇಲೆ ಉಳ್ದದನ್ನು ನಾನು ಮಾಡ್ತೇನೆ ಅಂತೇಳಿ. ಸೊ ಜೋರು ಹಸಿವು ಆಗ್ತುಂಟು ನನಗೆ. ಫಸ್ಟ್ ಟೈಮ್ ನನ್ನ ಚಾನಲಲ್ಲಿ ನಾನು ಕನ್ನಡದಲ್ಲಿ ವೀಡಿಯೋ ಮಾಡಿದ್ದೇನೆ, ಹೇಗೆ ಆಗ್ತದೆ ಅಂತೇಳಿ ನೋಡುವ ಅಂತೇಳಿ. ಆದರೆ ಕನ್ನಡದಲ್ಲಿ ವ್ಲಾಗ್ ಕಂಟಿನ್ಯೂ ಮಾಡ್ತೇನೆ, ಇಲ್ಲಾದರೂ ತುಳುವಲ್ಲಿ ಮಾಡ್ತೇನೆ. ನಾನು ತುಳುವಲ್ಲಿ ಹಾಕಿದ್ದು, ಬಟ್ ನೋಡುವ ಹೇಗೆ ಆಗ್ತದೆ ಅಂತೇಳಿ. ಇದಕ್ಕೆ ವ್ಯೂಸ್ ಜಾಸ್ತಿ ಬಂದರೆ ನಾನು ಕನ್ನಡದಲ್ಲಿ ಸ್ಟಾರ್ಟ್ ಮಾಡ್ತೇನೆ ಇನ್ನು ಮುಂದಕ್ಕೆ. ತುಳುವಲ್ಲಿ ಮಾತಾಡ್ತಿದ್ದವ್ರು ಮತ್ತು ಕನ್ನಡದಲ್ಲಿ ನನ್ನ ಚಾನಲಲ್ಲಿ ಮಾತಾಡಬೇಕು. ನನ್ನ ಚಾನಲಲ್ಲಿ ಮತ್ತು ಕನ್ನಡದಲ್ಲಿ ಮಾತಾಡಬೇಕು. ನೋಡುವ ಯಾವುದಕ್ಕೆ ವ್ಯೂಸ್ ಜಾಸ್ತಿ ಬರ್ತದೆ. ತುಳು ವ್ಲಾಗೀಗ ಇದಕ್ಕಿಂತ ಮೊದಲೊಂದು ತುಳು ವೀಡಿಯೋ ಹಾಕಿದ್ದೆ ಅಲ್ಲ, ಅದಕ್ಕೆ ವ್ಯೂಸ್ ಜಾಸ್ತಿ ಬರ್ತದಲ್ಲ, ಇದಕ್ಕೆ ವ್ಯೂಸ್ ಜಾಸ್ತಿ ಬರ್ತದೆ. ನೋಡುವ ಆಮೇಲೆ ಯಾವ ಲ್ಯಾಂಗ್ವೇಜಲ್ಲಿ ವ್ಲಾಗ್ ಮಾಡೋದು ಅಂತೇಳಿ ಮತ್ತೆ ಡಿಸೈಡ್ ಮಾಡ್ತೇವೆ. ಓಕೆ, ಕೈ ಹಾಗೆ ಉಂಟು, ಅವನಿಗೆ ಊಟ ಕೊಟ್ಟೆಲ್ಲ. ಈಗ ಊಟ ಮಾಡಿ, ಊಟ ಮಾಡೋದು ಬೇಡ ವೀಡಿಯೋ ಮಾಡೋದು ಅಂತೇಳಿ ಮಾಡಲಿಕ್ಕೆ ಹೋಗಲಿಲ್ಲ. ಅವನಾಗಿ ಊಟ ಮಾಡಲಿ ಅಲ್ಲ, ಅದಕ್ಕೆ. ಟೆನ್ಷನ್ ಆಗ್ತದೆ. ಮನೇಲಿ ಇದ್ದರೆ ರಾಣಿ ಆಗಿರ್ಬೋದು ಅಂತ ಎಣಿಸ್ತಾರೆ, ಆದರೆ ಮನೇಲಿದ್ದವರಿಗೆ ಒಂದು ಫಿನಾನ್ಷಿಯಲಿ ಟೆನ್ಷನ್ ಆಗೋದು ಯಾರಿಗೆ ಸಹ ಗೊತ್ತಾಗೋದಿಲ್ಲ. ಹೇಳ್ತಾರೆ ನಿಮಗಿಂತ ಗೊತ್ತುಂಟು ಕೆಲಸಕ್ಕೆ ಹೋಗುವವರ ಕಷ್ಟ ಹಾಗೆ ಹೀಗೆ ಅಂತೇಳಿ, ಆದರೆ ನಮಗೆ ಗೊತ್ತುಂಟು ಟೆನ್ಷನ್ ಎಷ್ಟಾಗ್ತದೆ ಅಂತೇಳಿ. ಆದರೆ ಏನು ಮಾಡೋದು, ನಾವು ಮಾತಾಡುವಾಗಿಲ್ಲ, ಯಾಕೆಂದರೆ ನಾವು ದುಡಿಲಿಕ್ಕೆ ಹೋಗೋದಿಲ್ಲಲ್ಲ. ದುಡಿಯೋರಿಗೆ ಆದರೆ ಬೆಲೆ ಉಂಟು, ದುಡಿಯೋದವರಿಗೆ ಬೆಲೆ ಇಲ್ಲ ಈ ಸಮಾಜದಲ್ಲಿ, ಅದು ಮಾತ್ರ ಸತ್ಯ. ಓಕೆ, ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೇನೆ. ಸೊ ಕೆಲಸ ಎಲ್ಲ ಆಯಿತು, ಬಟ್ಟೆ ಎಲ್ಲ ಒಗೆದು ಬಂದೆ. ಈಗ ಎಂತ ಮಾಡಲಿಕ್ಕೆ ಉಂಟು ಹೇಳಿದ್ರೆ, ಪದಾರ್ಥ ಮಾಡಲಿಕ್ಕೆ ಉಂಟು, ಆದರೆ ಅದನ್ನು ನಾನು ಸಂಜೆ ಮಾಡ್ತೇನೆ. ಯಾಕೆಂದರೆ ತೆಂಗಿನಕಾಯಿ ಇಲ್ಲ, ಅಂಗಡಿಯಿಂದ ತರಲಿಕ್ಕೆ ಸಹ ನನಗೆ ಮನಸ್ಸಿಲ್ಲ. 40 ರೂಪಾಯಿ ಕೊಡೋದಕ್ಕೆ ಹಸ್ಬೆಂಡ್ ಹತ್ರ ಮನೆಯನ್ನು ತರಲಿಕ್ಕೆ ಹೇಳಿದ್ದೇನೆ. ಸೊ ಅವರ ಅಮ್ಮನ ಮನೆಯಲ್ಲಿ ತರ್ತಾರೆ. ಆಮೇಲೆ ಅದನ್ನು ಪದಾರ್ಥ ಮಾಡಬೇಕು. ದೋಸೆ ಮಾಡಲಿಕ್ಕೆ ಉಂಟು, ಅದೊಂದು ಮಾಡಿ ಇಡ್ತೇನೆ ಅಂತೇಳಿ. ಆನಂತರ ಬೇರೆ ಎಂಥ ಕೆಲಸ ಉಂಟು, ನನಗೆ ತಲೆ ತೋರಿಸ್ತುಂಟು ಗೈಸ್, ಅದಕ್ಕೆ ಏನು ತೆಗಿಲಿಕ್ಕೆ ಉಂಟು. ಸೊ ಅದೊಂದು ಕೆಲಸ ಆಗಬೇಕು. ಬಿಟ್ಟೆ ಮಲಗಿದ್ದಾನೆ, ಸೊ ಫ್ಯಾನ್ ತೆಗ್ದಿದ್ದೀನಿ. ನಾನು ಮತ್ತೆ ಮಾತಾಡ್ತೀನಿ, ಇಲ್ಲದ್ರೆ ನನಗೆ ಡಿಸ್ಟರ್ಬ್ ಆಗ್ತದೆ. ಸೊ ಫ್ಯಾನ್ ಹಾಕುವ. ಫ್ಯಾನ್ ಇಲ್ಲದಿದ್ದರೆ ಅವನಿಗೆ ನಿದ್ದೆ ಬೀಳುವುದಿಲ್ಲ, ಸೆಕೆ ಆಗ್ತದೆ ಅವನಿಗೆ. ಟ್ರೈಪಾಡ್ ಇಟ್ಕೊಂಡು ವೀಡಿಯೋ ಮಾಡ್ತಿದ್ದಾನೆ, ಯಾಕೆಂದರೆ ವಾಯ್ಸ್ ನಂದು ಹಿಡ್ಕೊಂಡಿಲ್ಲಿ ಫುಲ್ ಒಂದು ಸೈಲೆಂಟ್ ಕೇಳ್ತದೆ ವಾಯ್ಸ್, ಅದಕ್ಕೆ ಮೈಕ್ ಸಿಕ್ಕಿಸ್ಬೋದು. ಅದು ಇಡೀ ಹೊತ್ತು ಆಚೆಗೆ ಹೋಗುವಾಗ ಮೈಕ್ ಸಿಕ್ಕಿಸ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಅಲ್ಲ. ಎಣ್ಣೆಲ್ಲ ತಲೆಗೆ ಹಾಕಿ ತಲೆಯೆಲ್ಲ ಬಾಚಿ ಆಮೇಲೆ ಮಗುವನ್ನು ಕೂತ್ಕೊಳ್ಳಿಸಿ, ಆನಂತರ ನಾನು ದೋಸೆ ಎಲ್ಲ ಗ್ರೈಂಡ್ ಮಾಡಿಟ್ಟೆ. ಮತ್ತು ದೋಸೆ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಯಾಕೆಂದರೆ ಮತ್ತೆ ಲೇಟ್ ಸ್ಟಾರ್ಟ್ ಮಾಡಿದರೆ ನೈಟ್ ಫುಲ್ ಕೂತ್ಕೊಂಡು 7 ಗಂಟೆ 8 ಗಂಟೆ ಆದರೂ ದೋಸೆ ಮುಗಿಯೋದಿಲ್ಲ. ಅದಕ್ಕೆ ಮಧ್ಯಾಹ್ನ ಬೇಗ ಸ್ಟಾರ್ಟ್ ಮಾಡಿ ಸಂಜೆಯಲ್ಲಿ ಮುಗಿಸಿದೆ ದೋಸೆ ಮಾಡಿ. ಓ ಓ
ಸೊ ದೋಸೆ ಹಾಕಿದ್ದೇನೆ ಅಂತ ಹೇಳಿದ್ರೆ ದೋಸೆ ಸುಯ್ದೆ ಅಲ್ಲ ನನಗೆ ತುಳುವಲ್ಲಿ ಮಾತಾಡಿ ಕನ್ನಡದಲ್ಲಿ ಮಾತಾಡಿಕ್ಕೆ ಬಾಯಿ ಬರ್ತದೆ. ಅಪ್ಪುಗೆ ಯಾವುದು ಬೇಕು, ಇದು ಬೇಕಾ ಈಗ ನನಗೆ ಸೆಕೆಯಲ್ಲಿ ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ, ಅದಕ್ಕೆ ನಾವು ಐಸ್ ಕ್ರೀಮ್ ತಂದೆ. ಇಲ್ಲಿ ನೋಡಿ ಐಸ್ ಕ್ರೀಮ್ ಬಿಟ್ಟೆ. ಸೊ ನಾವು ಐಸ್ ಕ್ರೀಮ್ ತಿಂದು ಮತ್ತೆ ವಿಡಿಯೋ ಮಾಡ್ತೇವೆ ಅಲ್ಲ ಅಪ್ಪು? ಶೋಕ್ ಉಂಟಾ? ಚೆಂದ ಉಂಟಾ? ಐಸ್ ಕ್ರೀಮ್ ಚೆಂದ ಉಂಟಾ? ನಾನು ಅವನಿಗಂತೇಳಿ ಕಡ್ಲೆ ತಂದದ್ದು. ಅವನಿಗೆ ಆಶ್ಚರ್ಯ ಆಗ್ತುಂಟ, ಅಮ್ಮ ಯಾವ ಭಾಷೆಯಲ್ಲಿ ಮಾತಾಡ್ತಿದ್ದಾರೆ ಅಂತೇಳಿ ಅಲ್ಲಪ್ಪು. ನಾನು ಅದನ್ನ ಮೇಲಿಟ್ಟದ್ದು, ಅವ ಅದನ್ನು ರಪ್ಪ ತೆಗೆದು ಕಡಲೆ ತಿಂದು ಸಾಯ್ತು. ನೋಡಿ ಎಲ್ಲಿಟ್ಟು ತಿನ್ನೋದು. ಯಾರ ಹತ್ರ ಕೇಳಿ ತೆಗ್ದದ್ದು ನೀನು? ಯಾರ ಹತ್ರ ಕೇಳಿ ತೆಗ್ದದ್ದು ನೀನು ಹೇಳು? ಯಾರ ಹತ್ರ ಕೇಳಿ ತೆಗ್ದದ್ದು ಕಡಲೆ? ಯಾರ ಹತ್ರ ಕೇಳಿ ತೆಗ್ದದ್ದು ಕಡಲೆ? ನನ್ನ ಹತ್ರ ಕೇಳಿದ್ಯಾ ನೀನು? ಅಮ್ಮ ಕಡಲೆ ತಿಂತೇನಂತ ಕೇಳಿದ್ಯಾ ನೀನು? ಸೊ ನಾನು ಪುರಿಗಡಲೆ ತಂದೆ ದೋಸೆ ಹಾಕ್ತಿದ್ದೇನೆ. ಹಾಗೆ ಅವನಿಗೆ ಸುಮ್ಮನೆ ಕುತ್ಕೊಳ್ಬೇಕಲ್ಲ, ಅದಕ್ಕೆ ಕಡಲೆ ಕೊಟ್ಟು ಕುತ್ಕೊಳ್ಸಿದ್ದೇನೆ. ಫ್ಯಾನ್ ಇದು ಸೌಂಡ್ ಕೇಳ್ತದಲ್ಲ ಗೈಸ್, ಏನು ಮಾಡೋದು, ಸೆಕೆಯಲ್ಲಿ ನಮ್ಗೆ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ, ಫ್ಯಾನ್ ಹಾಕ್ಲೇಬೇಕು. ಸೊ ವಾಯ್ಸ್ ಕೇಳುದಿಲ್ವ ಅಂತ ಅದಕ್ಕೆ ಅಲ್ಲನಾ ಮಾಡ್ತಾನೆ ನೋಡಿ ಅವ. ಎಂತ ಮಾಡುದು ನೋಡವ ಬೊಗ್ಗ. ಎಂತ ಮಾಡುದ ನೀನ? ಎಂತ ತಿನ್ನೋದು ನೀನು? ಕತ್ತಿತ್ತ ಎಂತ ತಿನ್ನೋದು ನೀನು? ಕಡಲೆ ಅಮ್ಮನಿಗೆ ಸಹ ಸ್ವಲ್ಪ ಉಳಿಸು. ಅಮ್ಮನಿಗೆ ಸಹ ಸ್ವಲ್ಪ ಉಳಿಸಿ. ಸೊ ಬನ್ನಿ ಬನ್ನಿ ನಾವಲ್ಲಿ ದೋಸೆ ಹುಯ್ಯುವ. ಇಲ್ಲದ್ರೆ ನನ್ನ ಕೆಲಸ ಅಲ್ಲಿ ಅರ್ಧಂಬರ್ಧ ಆಗ್ತದೆ. ಇನ್ನೊಂದು ಕೆಲಸ ಅಂದರೆ ಪದಾರ್ಥ ಮಾಡೋದು ಮಾತ್ರ. ಮತ್ತು ಕ್ಲೀನಿಂಗ್ ನಾಳೆ ಸಹ ಮಾಡ್ಬೋದು. ಅಂದರೆ ಈಗ ದೋಸೆ ಆಗಿ ಮತ್ತು ಪದಾರ್ಥಕ್ಕೆ ಆಗುವ ಪುನಃ ಗಲೀಜಾಗ್ತದಲ್ಲ. ಸೊ ಅದಕ್ಕೆ ಇಲ್ಲೊಂದು ಒರೆಸಬೇಕು, ಇಲ್ಲೊಂದು ಗುಡಿಸಿ ಒರೆಸಬೇಕು. ಮತ್ತು ಕಿಚನ್ ನಾಳೆ ಮಾಡಬೇಕು ಕ್ಲೀನ್. ನೋಡ ಇವತ್ತು ಆದರೆ ಪದಾರ್ಥ ಎಲ್ಲ ಆದಮೇಲೆ ಕಿಚನ್ ಕ್ಲೀನ್ ಮಾಡಬೇಕು. ಇಲ್ಲದ್ರೆ ನೋಡ್ರಿ ಏನಾಗ್ತದೆ ಅಂತೇಳಿ. ಅನ್ನ ಮಾಡುದ ಬೇಡವಾ ಅಂತ ಗೊತ್ತಾಗ್ತಿಲ್ಲ. ಅನ್ನ ಇವತ್ತು ಮಾಡಿದರೆ ನಾಳೆಗೆ ಅದು ಬಿಸಿಗೆ ಇದಾಗ್ತದೆ, ಒಂಥರ ಆಗ್ತದೆ. ಅದಕ್ಕೆ ಎಂತ ಮಾಡೋದು ಗೊತ್ತಿಲ್ಲ. ಹಸ್ಬೆಂಡ್ ಬಂದ ನಂತರ ಅವರ ಹತ್ರ ಕೇಳುದು. ಎಂಥ ದೋಸೆ ಮಾಡ್ತಿದ್ದೇನೆ, ಜಾಸ್ತಿ ಮಾಡ್ತಿದ್ದೇನೆ, 3ಗಿಂತ ಸಹ ಜಾಸ್ತಿ ಲೆಕ್ಕದ್ದೇ ಮಾಡೋದು, ನಾಳೆ ದಿವಸ ಆಗಲಿ ಅಂತ. ಎಂತಂತ ಕೇಳಬೇಕಷ್ಟೆ. ಎಂಥ ದೋಸೆದು ಅನ್ನ ಮಾಡುದ ಬೇಡವಾ, ನಾಳೆ ಬೆಳಿಗ್ಗೆಗೆ ಬೇಕಲ್ಲ. ಸೊ ಮತ್ತೆ ಕೇಳಿ ಮಾಡಬೇಕು. ಈಗ ಫಸ್ಟ್ ದೋಸೆ ಎಲ್ಲ ಮಾಡಿ ಮುಗಿಸುವ. ಎಂತ ಮಾಡುದು ನೀವು? ಅದು ವಾಸನೆ ಬರ್ತದೆ, ಚುಲ್ಲದ್ದು ಮೂತ್ರದ್ದು ವಾಸನೆ ಆಗ್ತದೆ. ಬಿಸಾಡು, ಬಿಸಾಡಿ, ಬಿಸಾಡಿ.
ಅಪ್ಪು ಬಿಸಾಡಿ ಬಿಸಾಡಿಯಾ ಮಾತನಾಡು ಬೊಗ್ಗು ತಕ್ಕ ದಿಮಿ ತಕನ ದಿಮಿ ತಕನ 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 ದಿಮಿ ತಕ್ಕ ದಿಮಿ ತಕನ ದಿಮಿ ತಕನ ತಕನ ಡಿಂಗ್ 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 ಡಿಂಗಿರಿ ಡಿಂಗಿರಿ ಡಿಂಗ್ ಹಾ 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 ಲಕ್ ಡನ್ ಟಡಕ್ ಟಕ್ ಡನ್ ಟಡಕ್ ಟಕ್ ಡನ್ ಟಡಕ್ ಟಕ್ ಡನ್ ಟಡಕ್ ಟಕ್ ಡನ್ 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 ಟಡಕ್ ಟಕ್ ಡನ್ ಟಡಕ್ ಹಾಗೆ ಮಾಡಬಾರ್ದು ನಲಿಬೇಕು ಡನ್ ಟಡಕ್ ಟಕ್ ಡನ್ ಟಡಕ್ ಟಕ್ ಡನ್ ಟಡಕ್ ಟಕ್ ಹಾ 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 ಡನ್ ಟಡಕ್ ಟಕ್ ಡನ್ ಟಡಕ್ ಟಕ್ ಡನ್ ಟಡ ಆ ಡನ್ ಟಡಕ್ ಟಕ್ ಡನ್ ಟಡಕ್ ಟಕ್ ಡನ್ ಟಡಕ್ ಟಕ್ ಡನ್ ಟಡಕ್ ಟಕ್ ಆಚೆ ಆಚೆಗೆ ಡನ್ ಟಡಕ್ ಟಕ್ 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 ಸಾಕು ಸಾಕು ಬಚ್ಚಿತಾ 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 ಸುಸ್ತಾಯ್ತಾ ಬೆವರುದು ಡನ್ ಟಡಕ್ ಟಕ್ ಡನ್ ಟಡಕ್ ಟಕ್ ಡನ್ ಅವ ಡ್ಯಾನ್ಸ್ ಮಾಡೋದಕ್ಕೆ ನಾನು ಸ್ವಲ್ಪ ಬೀಟ್ ಕೊಟ್ಟು ಆನಂತರ ಅವನಿಗೆ ಹಾಲು ರೆಡಿ ಮಾಡ್ತಿದ್ದೇನೆ ಈಗ ಕುಡಿಲಿಕ್ಕೆ ಏನಾದರೂ ಕೊಟ್ಟರೆ ತಿಂತಾನಲ್ಲ ಸೊ ಅದಕ್ಕೆ ಹಾಲು ಇದು ದೋಸೆಗೆ ಹಾಲು ಹಾಕಿ ಮತ್ತೆ ಮಿಕ್ಸ್ ಮಾಡಿ ಕೊಡೋದು ಚಪ್ಪೆ ಕೊಟ್ಟರೆ ಅದು ಗಂಟಲಲ್ಲಿ ಸಿಕ್ಕಾಕಿಕೊಂಡ್ರೆ ಅದಕ್ಕೆ ನಾನೀಗ ಹಾಗೆ ಮಾಡೋದು ದೋಸೆ ಮಾಡಿದರೆ ಹಾಲು ಮಿಕ್ಸ್ ಮಾಡಿ ಕೊಡೋದು ಮತ್ತು ನೋಡಿ ದೋಸೆ ಹೇಗೆ ಮಾಡಿದ್ದೇನೆ ಅಂತೇಳಿ ಹೇಗೆ ಬಂದಿದೆ ದೋಸೆ ಚೆಂದ ಬಂದಿದಾ ಕೆಲವು ಸ್ಮೂತ್ ಬಂದಿದೆ ಕೆಲವು ದಪ್ಪ ದಪ್ಪ ಆಗಿದೆ ದೋಸೆ ಸೊ ಇದು ಸ್ಮೂತ್ ಉಂಟು ಸೊ ಬಿಟ್ಟಿಗೆ ಅದನ್ನೇ ಕೊಡುವ ಒಮ್ಮೆ ನಿಲ್ಲಿ ಕೋಪು ತೆಗಿತೀನಿ ಕೋಪು ಸೊ ಪತ್ತತ್ತಿಗೆ ದೋಸೆ ಇದಕ್ಕೀಗ ಮಿಕ್ಸ್ ಆಗಿ ಹಾಲು ಹಾಕಿ ಕೊಡಬೇಕು ನೋಡುವ ಬನ್ನಿ ಒಂದು ದೋಸೆ ಬೇಯಲಿಕ್ಕೆ ಇಟ್ಟಿದ್ದೇನೆ ಇನ್ನು ಸ್ವಲ್ಪ ಉಂಟು ಬತ್ತಿತ್ತು ಅಲ್ಲಿದ್ದಾನೆ ಮಾಡುದ ಬೋಲು ತಿಂಡಿ ತಿಂತೀರಾ ತಿಂಡಿ ಕೊಡ್ತೇನೆ ಬನ್ನಿ ತಿಂಡಿ ಮೊಬೈಲ್ ಕೊಟ್ಟು ಕೂತ್ಕೊಳ್ಳಿಸಿ ತಿನ್ನಿಸೋದಕ್ಕಿಂತ ಹೀಗೆ ಆಟ ಆಡಿಸಿಕೊಂಡೆ ತಿನ್ನಿಸೋದು ಬೆಸ್ಟ್. ನಾನು ಸ್ಟಾರ್ಟಿಂಗಿಂದ ಸಹ ಹಾಗೆ ಮಾಡೋದು. ಅದು ಕಷ್ಟ ಆಗ್ತದೆ, ಇಲ್ಲದ್ರೆ ಒಮ್ಮೆ ಅಡಿಕ್ಟ್ ಆದರೆ ಮತ್ತೆ ಬಿಡುವುದಿಲ್ಲ. ಅದಕ್ಕೋಸ್ಕರ ನಾನು ಅವನಿಗೆ ಆಟ ಆಡಿಸ್ಕೊಂಡೇ ಊಟ ಮಾಡಿಸೋದು, ತಿಂಡಿ ತಿನ್ನಿಸೋದು. ಪತ್ತೆತ್ತಿ ಇಟ್ಟಿದ್ದಾರೆ, ತೆತ್ತಿ ಮೊಟ್ಟೆ ಇಟ್ಟಿದ್ದಾರೆ. ಪತ್ತೆತ್ತಿದ ಅಪ್ಪ, ಅಯ್ಯೋ ಪಿಂಕಣ್ಣೆ ನಿಂದು, ಓ ಪಿಂಕಣ್ ರಾಜ, ಚೇಮ್ 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 ಬತ್ತಿತ್ತು, ಬತ್ತಿತ್ತು, ಇಲ್ಲಿ ನೋಡಿದ, ಇಲ್ಲಿ ನೋಡಿ, ಇಲ್ಲಿ ನೋಡಿ ಅಂತೆ, ಹಾಯ್ ಮಾಡಿ ಅಂತೆ, ಬತ್ತಿತ್ತು, ಬತ್ತಿತ್ತು. ಸೊ ಇದಾಗಿತ್ತು ಇವತ್ತಿನ ಕನ್ನಡದ ವ್ಲಾಗ್ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಟೈಮ್ ಆಲ್ರೆಡಿ 10:15 ತನಕ ಆಗಿದೆ, 55 ತನಕ ಆಗಿದೆ. 10:55 9:55 ಕನ್ಫ್ಯೂಷನ್.